ಈಕೆ ಸ್ಟಾರ್ ಕಲಾವಿದೆ ಏನಲ್ಲ. ಕಲಾ ಸೇವೆಯಿಂದ ದೊಡ್ಡ ಮಟ್ಟಿನ ಸಂಪಾದನೆಯೂ ಇಲ್ಲ. ಆದರೆ ಬಂದ ಆದಾಯದಿಂದಲೇ ಚಿಕ್ಕ ಪಾಲನ್ನ ಗೋವುಗಳಿಗೋಸ್ಕರ ತೆಗೆದಿಡುವ ಈಕೆಯ ದೊಡ್ಡ ಗುಣ ಮಾದರಿ ಎನಿಸಿದೆ. ಇತ್ತೀಚೆಗಷ್ಟೇ ಒಂದಷ್ಟು ಪಿಟೀಲು ವಿದ್ಯೆಯನ್ನ ಕಲಿತು ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನಡೀತಾ ಇರುವ ಸಂಗೀತ ಕಾರ್ಯಕ್ರಮಗಳಲ್ಲಿ ವಯಲಿನ್ ಸಹವಾದನ ಕಲಾವಿದೆಯಾಗಿ ಭಾಗವಹಿಸ್ತಾ ಇರುವ ಪೂರ್ವ ತರುಣ ಕಲಾವಿದೆ ಈಕೆ. ಹೀಗೆ ಪ್ರತಿ ಕಾರ್ಯಕ್ರಮದಿಂದ ಬಂದ ಆದಾಯದ ಒಂದು ಸಣ್ಣ ಪಾಲನ್ನ ಗೋಸೇವೆಗಾಗಿ ಮೀಸಲಿಡೋದನ್ನ ಈಕೆ ಅಭ್ಯಾಸ ಮಾಡಿಕೊಂಡಿದ್ದಾಳೆ. ಈಕೆ ಧನುಶ್ರೀ ಶಬರಾಯ. ಮಂಗಳೂರು ಕೊಂಚಾಡಿಯ ಲ್ಯಾಂಡ್ಲಿಂಗ್ಸ್ ಬಡಾವಣೆ ನಿವಾಸಿ ಶುಭಮಂಗಳ ಮತ್ತು ಶ್ರೀಪತಿ ಶಬರಾಯರ ಸುಪುತ್ರಿ. ಪದವಿ ವ್ಯಾಸಂಗವನ್ನ ಶಾರದಾ ವಿದ್ಯಾಲಯದಲ್ಲಿ ಪೂರೈಸಿದ್ದಾಳೆ. ಎಳೆಯ ವಯಸ್ಸಿನಿಂದಲೇ ಸಂಗೀತದ ಆಸಕ್ತಿ ರೂಢಿಸಿಕೊಂಡ ಈಕೆ ಹಿರಿಯ ಕಲಾವಿದ ಟಿ.ಜಿ. ಗೋಪಾಲಕೃಷ್ಣನ್ ಅವರಲ್ಲಿ ವಯಲಿನ್ ಶಿಕ್ಷಣವನ್ನ ಪಡೆದಿದ್ದಾರೆ. ಬಳಿಕ ಮೈಸೂರಿನ ವಿದ್ವಾನ್ ಎಚ್.ಕೆ. ನರಸಿಂಹಮೂರ್ತಿಯವರಲ್ಲಿ ಸುಮಾರು 5 ವರ್ಷಗಳಿಂದ ಕಲಾ ಶಿಕ್ಷಣವನ್ನು ಮುಂದುವರಿಸಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಶಿಕ್ಷಣವನ್ನು ಕೂಡ ಪಡೆದಿದ್ದಾರೆ. ನೂರಾರು ಸಂಗೀತ ಕಾರ್ಯಕ್ರಮಗಳಲ್ಲಿ ಪಿಟೀಲು ನುಡಿಸಿ ಚಿರಪರಿಚಿತರಾಗಿದ್ದರೂ ಈಕೆಯೊಳಗಿನ ಮಾನವೀಯ ಸಂವೇದನೆಯ ಗುಣದ ಪರಿಚಯ ಈಕೆ ಗೋಶಾಲೆಗೆ ನೀಡಿದಂತಹ ದೇಣಿಗೆಯಿಂದ ಬೆಳಕಿಗೆ ಬಂದಿದೆ. ಈಕೆಯಿಂದ ದೇಣಿಗೆ ಸ್ವೀಕರಿಸಿದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಮನಸ ಅಭಿನಂದಿಸಿ ಹರಸಿದ್ದಾರೆ. ನಿಧಿ ಅರ್ಪಿಸಿದ ಬಳಿಕ ಶ್ರೀಗಳ ಮುಂದೆ ಅರ್ಧ ಗಂಟೆ ವಯಲಿನ್ ನುಡಿಸಿದಾಗ ಶ್ರೀಗಳು ಕೂಡ ಕಲಾ ಪ್ರತಿಭೆಯನ್ನ ಮೆಚ್ಚಿಕೊಂಡಿದ್ದಾರೆ.